ಉಂಟು, ಅಂದರೆ 9%, 10%, 11% ಹಾಗೇನಾದರೂ ಇರ್ತದೆ. ಆದರೆ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಡೆಟ್ ಉಂಟಲ್ಲ, ಅದು ವರ್ಸ್ಟ್. ಕೆಲವರಿಗೆ ಅದು ಯೋಚನೆಯಲ್ಲೇ ಇರುವುದಿಲ್ಲ, ಅವ್ರಿಗೆ ಹೆಚ್ಚು ಅಂದರೆ ಗಮನ ಕೊಡೋದಿಲ್ಲ. ಮತ್ತು ಈಗ ನಮ್ಮದು ಗಮನದ ವ್ಯಾಪ್ತಿ ಕೂಡ ಕಡಿಮೆ ಆಗ್ತಾ ಉಂಟು, ಯಾಕಂದರೆ ಜಾಸ್ತಿ ಎಲ್ಲರೂ ಮೊಬೈಲಲ್ಲೇ ಇದ್ದಾರೆ. ಹಾಗೆ ಈ ಸಾಲದ ಬಗ್ಗೆ ತುಂಬ ಜನ ಹೆಚ್ಚು ಗಮನವೇ ಕೊಡೋದಿಲ್ಲ. ಎಷ್ಟು ಹಣ ಅವರ ಕೈಯಿಂದ ಹೋಗ್ತದೆ ಈ ಸಾಲ ಮಾಡಿ, ಅದು ಆ್ಯಕ್ಚುಲಿ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಕ್ರೆಡಿಟ್ ಕಾರ್ಡ್ ಡೆಟ್ ಆ್ಯಕ್ಚುಲಿ ಇಸ್ ದ ವರ್ಸ್ಟ್, ಅಂದರೆ ತುಂಬ ಹೈ ಇಂಟ್ರೆಸ್ಟ್ ಅದಕ್ಕೆ. ಮತ್ತು ಕೆಲವರು ಈ ಪರ್ಸನಲ್ ಲೋನ್ ತಗೊಳ್ತಾರೆ, ಅದಕ್ಕೆ ಕೂಡ ಅದು ವಿದೌಟ್ ಕೊಲ್ಯಾಟ್ರಲ್ ಲೋನ್ ಎಲ್ಲ ತಗೊಂಡ್ರೆ ಅದರಲ್ಲಿ ಬಡ್ಡಿ ತುಂಬ ಬರುತ್ತೆ. ಅದು ಕೂಡ ಅಂದರೆ ನಿಮಗೆ ತುರ್ತು ಪರಿಸ್ಥಿತಿ ಅತಿ ಅಗತ್ಯ ಉಂಟು, ಹಾಗೆ ಇದ್ದರೆ ತಗೊಳ್ಳಿ, ಆದರೆ ಆದಷ್ಟು ಅದು ಅಂಥದ್ದೆಲ್ಲ ಅವಾಯ್ಡ್ ಮಾಡಿ. ಈ ಹೆಚ್ಚಾಗಿ ಬ್ಯಾಂಕಲ್ಲಿ ಸಿಬಿಲ್ ಸ್ಕೋರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ಗೆ ಸಿಬಿಲ್ ಸ್ಕೋರ್ ಅಂದರೆ ಏನು, ಹೇಗೆ ಗುಡ್ ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಬಹುದು? ಸೊ ಅದು ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಲಿಮಿಟೆಡ್ ಅಂತ ಉಂಟು. ಅವರು ಒಂದು ನಿಮಗೆ ಸ್ಕೋರ್ ಕೊಡ್ತಾರೆ. ಈಗ ನಿಮಗೆ ಕ್ಲಾಸಲ್ಲಿ ಮಾರ್ಕ್ಸ್ ಕೊಟ್ಟು ಅದರ ಮೇಲೆ ಒಂದು ರ್ಯಾಂಕ್ ಕೊಡ್ತಾರಲ್ಲ, ಹಾಗೆ ಈಗ ಬ್ಯಾಂಕಿನವರು ಕೂಡ ನೀವು ಹೌದು ಎಲ್ಲರಿಗೆ ಒಂದೊಂದು ರ್ಯಾಂಕ್ ಕೊಡ್ತಾರೆ. ಅಂದರೆ ನೀವು ಸಾಲವನ್ನು ಎಷ್ಟು ಪ್ರಾಂಪ್ಟ್ ಆಗಿ ಕಟ್ಟುತ್ತೀರಿ ಅದರ ಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ ಕೊಡ್ತಾರೆ. ಸೊ ಒಂದು ನೀವು ನಿಮ್ಮ ಆದಷ್ಟು ಸಾಲ ಅವಾಯ್ಡ್ ಮಾಡಿ. ಆದರೆ ಈಗ ಸಾಲ ಕೆಲವರಿಗೆ ಇರ್ತದೆ, ಅಂದರೆ ಹೆಚ್ಚಿನವರು ಸಾಲ ಮಾಡ್ತಾರೆ ಅಥವಾ ಕ್ರೆಡಿಟ್ ಕಾರ್ಡ್ ಕೂಡ ಯೂಸ್ ಮಾಡಿ ಸಾಲ ಮಾಡ್ತಾರೆ. ಅದು ಸಾಲವೇ ಆ್ಯಕ್ಚುಲಿ ಕ್ರೆಡಿಟ್ ಕಾರ್ಡ್. ಅದು ನೀವು ಅವರು ಕೊಟ್ಟ ದಿನದ ಒಳಗೆ ಕಟ್ಟಿದರೆ ನಿಮಗೆ ಬಡ್ಡಿ ಇಲ್ಲ. ಅದು ಒಂದು ದಿನ ಜಾಸ್ತಿ ಆದರೂ ನಿಮಗೆ ಬಡ್ಡಿ ಬೀಳ್ತದೆ. ಮತ್ತು ಕೆಲವರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಕ್ಯಾಶ್ ವಿತ್ಡ್ರಾ ಮಾಡ್ತಾರೆ, ಆ ಕ್ಯಾಶ್ ವಿತ್ಡ್ರಾಲ್ಗೆ ನಿಮಗೆ ಚಾರ್ಜ್ ಬೀಳ್ತದೆ. ಡೆಬಿಟ್ ಕಾರ್ಡಲ್ಲಿ ನೀವು ಕ್ಯಾಶ್ ವಿತ್ಡ್ರಾ ಮಾಡಿದರೆ ಒಂದು ತಿಂಗಳಿಗೆ 5 ಸಲ ಏನು ಚಾರ್ಜ್ ಇಲ್ಲ. ಆಮೇಲೆ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ ಬ್ಯಾಂಕಿನವರು ಕೂಡ. ಅದಕ್ಕೂ ಚಾರ್ಜಸ್. ಹೌದೌದು, ಡೆಬಿಟ್ ಕಾರ್ಡಲ್ಲಿ ಕೂಡ ನೀವು ಒಂದು 5 ಸಲ ಮಾಡ್ಬೋದು. ಸೇಮ್ ಬ್ಯಾಂಕಿಂದ ಮಾಡಿದ್ರೆ ಚಾರ್ಜ್. ಹೌದೌದು, ಹಾಗೆಲ್ಲ ಲಿಮಿಟ್ಸ್ ಉಂಟು ಈಗ. ಮತ್ತು ಈ ಸಿಬಿಲ್ ಸ್ಕೋರ್ ಅಂದರೆ ಅದೇ ನೀವು ಸಾಲ ಮಾಡಿದ್ದಕ್ಕೆ ನೀವು ಎಷ್ಟು ಪ್ರಾಂಪ್ಟ್ ಆಗಿ ಸಾಲ ಕಟ್ತೀರಿ ಅದಕ್ಕೆ ಒಂದು ರ್ಯಾಂಕ್ ಕೊಡ್ತಾರೆ. ಹಾಗೆ ನೀವು ಆದಷ್ಟು ಪ್ರಾಂಪ್ಟ್ ಆಗಿ ನೀವು ಕಟ್ಟೋದಾದರೆ ನಿಮಗೆ ಸ್ಕೋರ್ ತುಂಬ ಒಳ್ಳೆಯದು ಇರ್ತದೆ. ಒಂದು 300 to 900 ವರೆಗೆ ಅವರು ಸ್ಕೋರ್ ಕೊಡ್ತಾರೆ. ಹೈ ಸ್ಕೋರ್ ಇದ್ದರೆ ಒಳ್ಳೆಯದು. ಆಗ ಏನಾಗುತ್ತೆ ಅಂದರೆ ನೀವು ನೆಕ್ಸ್ಟ್ ಟೈಮ್ ಸಾಲ ತಗೊಳ್ಳಿಕ್ಕೆ ಹೋದರೆ ನಿಮಗೆ ಬ್ಯಾಂಕಿನವರು ಸ್ವಲ್ಪ ಸುಲಭವಾಗಿ ಸಾಲ ಕೊಡ್ತಾರೆ. ಈಗ ನೀವು ಸಾಲ ಸರಿಯಾಗಿ ಕಟ್ಟಲಿಲ್ಲ, ಬಡ್ಡಿ ಕಟ್ಟಲಿಕ್ಕೆ ಆಗಲಿಲ್ಲ, ಯಾಕಂದರೆ ನೀವು ತುಂಬ ಸಾಲ ತಗೊಂಡ್ರಿ, ಆಗ ನಿಮ್ಮ ಸಿಬಿಲ್ ಸ್ಕೋರ್ ತುಂಬ ಕೆಳಗೆ ಬರ್ತದೆ, ಅಂದರೆ ನೀವು ಫೇಲ್ ಆಗ್ತೀರಿ. ಮತ್ತು ನೀವು ಪುನಃ ಸಾಲ ಬೇಕು ಅಂತ ಹೋದರೆ ಅವ್ರ ಬ್ಯಾಂಕಿನವರು ಕೂಡ ಆಚೆ ಈಚೆ ನೋಡ್ತಾರೆ, ಇವರಿಗೆ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ, ಪ್ರಾಂಪ್ಟ್ ಇಲ್ಲ ಇವರು, ಅದಕ್ಕೆ ನಾವು ಕೊಡಲಿಕ್ಕೆ ತಯಾರಿಲ್ಲ, ಹಾಗೂ ಆಗ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ ನಿಮ್ಮ ಕ್ರೆಡಿಟ್ ಸ್ಟೇಟ್ಮೆಂಟ್ ಒಂದು ನೋಡಿ. ಯಾಕೆಂದರೆ ಇತ್ತೀಚೆಗೆ ಒಬ್ಬರು ನನಗೆ ಹೇಳಿದರು, ನಾನು ಒಂದೇ ಸಾಲ ತಗೊಂಡಿದ್ದು, ಈಗ ನನ್ನ ಹೆಸರಲ್ಲಿ 3 ಸಾಲ ಇದ್ದಾಗೆ ಉಂಟು. ಅಂದರೆ ಕೆಲವೊಮ್ಮೆ ಇಂಥದ್ದೆಲ್ಲ ಸ್ಕ್ಯಾಮ್ ಆಗ್ತದೆ. ನಿಮ್ಮ ಹೆಸರಿಗೆ ಬೇರೆಯವರಿಗೆ, ಅಂದರೆ ನಿಮ್ಮ ಹೆಸರಲ್ಲಿ ಬೇರೆಯವರಿಗೆ ಸಾಲ ಕೊಟ್ಟು ಅವರು ಪ್ರಾಂಪ್ಟಾಗಿ ಕಟ್ಟದಿದ್ದರೆ ನಿಮ್ಮ ಸಿಬಿಲ್ ಸ್ಕೋರ್ ಎಫೆಕ್ಟ್ ಆಗ್ತದೆ. ಅದಕ್ಕೆ ನೀವು ಸಾಲ ಮಾಡಿದರೆ ನಿಮ್ಮದು ಸಿಬಿಲ್ ಸ್ಕೋರ್ ಸ್ಟೇಟ್ಮೆಂಟ್ ಅಂತ ಒಂದು ಇರ್ತದೆ, ಅದನ್ನು ಒಂದು ಸ್ವಲ್ಪ ಚೆಕ್ ಮಾಡಿ. ಯಾಕೆಂದರೆ ಬೇರೆಯವರಿಗೆ ಕೊಟ್ಟ ಸಾಲ ನಿಮ್ಮ ಹೆಸರಿಗೆ ಬರಬಾರ್ದು, ಮತ್ತು ಅವರು ಕಟ್ಟದಿದ್ರೆ ನಿಮ್ಮ ಸ್ಕೋರಿಗೆ ಎಫೆಕ್ಟ್ ಆಗ್ತದೆ. ಸೊ ಆದಷ್ಟು ಜಾಗ್ರತೆ ಮಾಡಿ. ನೀವು ಒಂದು ಲೋನ್ ತಗೊಳ್ಳುವಾಗ ಅಥವಾ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟನ್ನು ಕೂಡ ಒಂದು ಜಾಗ್ರತೆಯಲ್ಲಿ ನೋಡಿ, ಮತ್ತು ಆದಷ್ಟು ಪ್ರಾಂಪ್ಟ್ ಆಗಿ ಕಟ್ಟಿ. ಯಾಕಂದರೆ ಸಿಬಿಲ್ ಸ್ಕೋರ್ ಅಂದರೆ ಒಂದು ನಿಮಗೆ ರ್ಯಾಂಕ್ ಕೊಟ್ಟಾಗೆ. ಅವರು ರ್ಯಾಂಕ್ ಇಟ್ಕೊಂಡು ಏನು ಮಾಡೋದು ನಾವು, ಅಂದರೆ ಸಿಬಿಲ್ ಸ್ಕೋರ್ ಏನಕ್ಕೆ? ಹೌದು, ಅದೇ ಈಗ ನಿಮಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಲೋನ್ ಬೇಕಾಗುತ್ತೆ, ಹಾಗಾಗಿ ಆಗ ಬ್ಯಾಂಕಿನವರು ಸ್ವಲ್ಪ ನಿಮ್ಮ ಸಿಬಿಲ್ ಸ್ಕೋರ್ ಒಳ್ಳೆದಿದ್ರೆ ಬೇಗ ಲೋನ್ ಪಾಸ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ ಒಳ್ಳೆದಿಲ್ಲ ಅಂದರೆ ನಿಮಗೆ ಅದು ಲೋನ್ ಬೇಗ ಆದಷ್ಟು ಕೊಡೋದಿಲ್ಲ ಅವರು. ಹಾಗಾಗಿ ಸೊ ಸ್ಟೇಟ್ಮೆಂಟ್ ಒಂದು ಅಗತ್ಯವಾಗಿ ಚೆಕ್ ಮಾಡಿ. ಮತ್ತು ಅದು ಎಲ್ಲ ನೀವು ತಗೊಂಡ ಲೋನೇ ನಿಮ್ಮ ಹೆಸರಿಗೆ ಬಂದಿದೆ ಅಥವಾ ಬೇರೆಯವ್ರದ್ದು ಲೋನ್ ನಿಮ್ಮ ಹೆಸರಿಗೆ ಹಾಕಿದ್ದಾರಾ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿ ಬ್ಯಾಂಕಿನವ್ರ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡಿ. ಮ್ಯಾಮ್, ಇವಾಗ ಸೇವಿಂಗ್ಸ್ ಅಂತ ನಾವು ಮಾತಾಡಿದ್ವಿ ಅಲ್ವಾ, ಇವಾಗ ಸೇವಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೇವಿಂಗ್ಸ್ ಅಂದ್ರೆ ಏನು? ಬ್ಯಾಂಕಲ್ಲಿ ದುಡ್ಡಿಡೋದು ಇದೇ ಸೇವಿಂಗ್ಸಾ, ಅಥವಾ ಇದನ್ನು ಬಿಟ್ಟು ಬೇರೆ ಏನಾದರೂ ಆಪ್ಷನ್ಸ್ ಇರುತ್ತಾ? ಸೊ ಸೇವಿಂಗ್ಸ್ ಅಂದರೆ ನೀವು ಹೆಚ್ಚಾಗಿ ಸೇವ್ ಮಾಡೋದು. ಇನ್ವೆಸ್ಟ್ಮೆಂಟ್ ಅಂತ ಉಂಟು, ಅದು ಹೂಡಿಕೆ. ಅದರಲ್ಲಿ ನಿಮಗೆ ರಿಟರ್ನ್ಸ್ ಅಂತ ಬರುತ್ತೆ. ಈಗ ನೀವು ಬ್ಯಾಂಕ್ SBಯಲ್ಲಿ ಇಟ್ಟರೆ ನಿಮಗೆ ಹೆಚ್ಚು ಬರೋದಿಲ್ಲ, 2.5% 3% ಅಷ್ಟೇ ಸಿಗೋದು. ಅದು ನಿಮ್ಮದು ಹಣದುಬ್ಬರಕ್ಕಿಂತ ಕಡಿಮೆ ಇರುತ್ತದೆ. ಮತ್ತು ನೀವು FDಯಲ್ಲಿ ಇಟ್ಟರೂ ಕೂಡ ನಿಮಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ. ಆದರೆ ನಿಮ್ಮ ಹಣದುಬ್ಬರ ಅದಕ್ಕಿಂತ ಜಾಸ್ತಿ ಇರಬಹುದು. ಯಾಕಂದರೆ ನಾನು ಹೇಳಿದಾಗೆ ಈಗ ನೀವು ಕಾಲೇಜಿಗೆ ಹೋದಾಗ ಫೀಸ್ ಎಷ್ಟಿತ್ತು, ಇತ್ತೀಚೆಗೆ ಅದೇ ಕೋರ್ಸಿಗೆ ಫೀಸ್ ಎಷ್ಟಾಗಿದೆ, ಅದು ಕೂಡ ಒಂದು ಥರದ್ದು ಹಣದುಬ್ಬರ. ಹಾಗಾಗಿ ಖರ್ಚುಗಳು
ಈಗ ಜಾಸ್ತಿ ಆಗ್ತಾ ಉಂಟು. ಹಾಗಾಗಿ ನಾವು ಆದಷ್ಟು ನಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಖಾಲಿ ಸೇವಿಂಗ್ಸ್ ಆಗಿ ಬ್ಯಾಂಕಲ್ಲಿ ಇಟ್ಟರೆ ಸಾಕಾಗಲಿಕ್ಕಿಲ್ಲ. ಅದೇ ನಿಮ್ಮ ಎಮರ್ಜೆನ್ಸಿ ಫಂಡೆಲ್ಲ ಸ್ವಲ್ಪ ಬ್ಯಾಂಕಲ್ಲಿ ಇಡ್ಬೋದು, ಉಳಿದ ನೀವು ಈಗ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಸೊ ಈ ಮ್ಯೂಚುವಲ್ ಫಂಡ್ ಅಂದರೆ ಏನಾಗ್ತದೆ ಅಂದರೆ ಆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ತುಂಬ ಜನರಿಂದ ಹಣ ತಗೊಂಡು ದೊಡ್ಡ ಹೂಡಿಕೆಯನ್ನು ಹೋಗಿ ಒಂದು ಸ್ಟಾಕ್ ಮಾರ್ಕೆಟಲ್ಲಿಯೋ ಡೆಟ್ ಮಾರ್ಕೆಟಲ್ಲಿಯೋ ಅಥವಾ ಗೌರ್ಮೆಂಟ್ ಬಾಂಡಲ್ಲಿಯೋ ಹಾಕ್ತಾರೆ. ಆಗ ಏನಾಗ್ತದೆ ಅಂದರೆ ನಿಮಗೆ ಈಗ ಡೈರೆಕ್ಟ್ಲಿ ನಮಗೆ ಸ್ಟಾಕ್ ಮಾರ್ಕೆಟಿಗೆ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಇವರೆಲ್ಲ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಹಾಗಾಗಿ ನಾವು ಹೂಡಿಕೆ ಮಾಡುವಾಗ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು ಅಥವಾ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಹಾಗಾಗಿ ನಮಗೆ ಅಂಥ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಸ್ವಲ್ಪ ನಮಗೆ ರಿಟರ್ನ್ಸ್ ಸ್ವಲ್ಪ ಜಾಸ್ತಿ ಬರ್ಬೋದು. ಹಾಗೆ ಮತ್ತು ಈಗ ಚಿನ್ನ ಕೂಡ ನೀವು ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ತಗೊಳ್ಬೋದು. ಅಂದರೆ ಚಿನ್ನದು ಬಿಸ್ಕೆಟ್ ಅಥವಾ ಆರ್ನಮೆಂಟ್ ಆಗಿ ತಗೊಳ್ಬೇಕಂತ ಇಲ್ಲ. ಸೊ ಸ್ವಲ್ಪ ಹಣ ಚಿನ್ನದಲ್ಲಿ ಕೂಡ ಹಾಕ್ಬೋದು. ಅದು ಇನ್ವೆಸ್ಟ್ಮೆಂಟ್ ಆಗಿ, ನಾನು ಆರ್ನಮೆಂಟ್ ಆಗಿ ತಗೊಳ್ಳೋದಲ್ಲ, ಆರ್ನಮೆಂಟ್ ಆಗಿ ತಗೊಳ್ಳಿ. ಆದರೆ ನೀವು ಹೂಡಿಕೆ ಮಾಡೋದಾದರೆ ಚಿನ್ನದಲ್ಲಿ ನಿಮಗೆ ಚಿನ್ನದು ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ತಗೊಳ್ಬೋದು. ಓಕೆ, ಇವಾಗ ನೀವು ಚಿನ್ನದ ಬಗ್ಗೆ ಮಾತಾಡಿದ ಕಾರಣ ಹೇಳ್ತಾ ಇದ್ದೀನಿ ಮ್ಯಾಮ್. ಹೆಚ್ಚಾಗಿ ಇವಾಗ ನಾರ್ಮಲ್ ಆಗಿ ಜನರದ್ದು ಬಿಲೀಫ್ ಏನಂತ ಹೇಳಿದರೆ, ನಾನು ಬಂಗಾರ ತಗೊಂಡ ಚಿನ್ನದ ಬಲೆ ಇದು ಚೈನ್ ಮಾಡಿಸಿದ್ನ ಅಥವಾ ಅವಳು ಇಯರಿಂಗ್ ಮಾಡಿಸಿದ್ನ ನಾನು ಸೇವ್ ಮಾಡ್ತಾ ಇದ್ದೀನಿ ಅನ್ನೋದು ನೀವು ಹೇಳಿದ್ರಿ. ಜ್ಯುವೆಲರಿ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಯಾಕೆ ಬೇರೆ? ವೈ ಆರ್ನಮೆಂಟ್ ಬೈಯಿಂಗ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್? ಆರ್ನಮೆಂಟ್ ಬೈಯಿಂಗ್ ಏನಾಗ್ತದೆ ಅಂದರೆ, ಈಗ ನೀವು ಮನೆಯಲ್ಲಿ ಇಟ್ಕೊಂಡ್ರು ಅದರದ್ದು ಸೆಕ್ಯೂರಿಟಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಬ್ಯಾಂಕಲ್ಲಿಟ್ಟರೆ ನಿಮಗೆ ಲಾಕರ್ ಚಾರ್ಜ್ ಕೊಡಬೇಕಾಗುತ್ತೆ. ಸೊ ಅದು ನಿಮ್ಮ, ನಾನು ಹೇಳಿದಲ್ಲ, ಹಾಂ, ಮೇಕಿಂಗ್ ಚಾರ್ಜಸ್ಸು ಇರುತ್ತೆ. ಅದೇನಾಗ್ತದೆ ಅಂದರೆ ನಿಮಗೆ ಖರ್ಚು ಜಾಸ್ತಿ ಅದರಲ್ಲಿ ಹಾಗೆ ಇಟ್ಕೊಂಡ್ರೆ. ಈಗ ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ತಗೊಂಡ್ರೆ, ಒಂದು ಗೋಲ್ಡ್ ಬಾಂಡ್ಸ್ ಹಾಗೇನಾದರೂ ತಗೊಂಡ್ರೆ ಅದು ಇಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರ್ತದೆ. ನಿಮಗೆ ಸೆಕ್ಯೂರಿಟಿ ಬಗ್ಗೆ ಏನು ಯೋಚನೆ ಮಾಡಬೇಕಂತ ಇಲ್ಲ. ಅದು ಮತ್ತು ನಿಮಗೆ ಅದು ಮೆಚುರಿಟಿ ಆಗುವಾಗ ಅವರು ಅದನ್ನು ಸೇಲ್ ಮಾಡಿ ನಿಮಗೆ ನೀವು ಇನ್ವೆಸ್ಟ್ ಮಾಡಿದ ಹಣ ಕೊಡ್ತಾರೆ. ಅದು ತಗೊಳ್ಳುವಾಗ ನಿಮಗೆ ಅದೊಂದು 24 ಕ್ಯಾರೆಟ್ ಗೋಲ್ಡ್ ತಗೊಂಡಾಗೆ ಹಾಗೆ ಆಗ್ತದೆ. ನೀವು ಆರ್ನಮೆಂಟ್ ತಗೊಳ್ಳುವಾಗ ಅದರಲ್ಲಿ ಕೂಡ ನೀವು ಬೀಡ್ಸ್, ಸ್ಟೋನ್ಸ್ ಅಂಥದ್ದೆಲ್ಲ ಹಾಕಿದರೆ ನಿಮ್ಮ ಮೇಕಿಂಗ್ ಚಾರ್ಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮತ್ತು ನೀವು ಅದೇ ಚಿನ್ನವನ್ನು ಹೋಗಿ ಚಿನ್ನದವರಿಗೆ ಕೊಟ್ಟರೆ ಆ ಬೀಡ್ಸಿಗೆ, ಸ್ಟೋನ್ಸಿಗೆ ಹಣ ಏನಿಲ್ಲ, ಖಾಲಿ ಚಿನ್ನಕ್ಕೆ ಮಾತ್ರ ವ್ಯಾಲ್ಯೂ ಹಾಕಿ ಕೊಡ್ತಾರೆ. ಮತ್ತು ಆ ಮೇಕಿಂಗ್ ಚಾರ್ಜ್ ಎಲ್ಲ ನಿಮಗೆ ಸಿಕ್ಕುವುದಿಲ್ಲ ಹಿಂದೆ. ಹಾಗಾಗಿ ಆರ್ನಮೆಂಟ್ ಅಂದರೆ ನಿಮಗೆ ಅದು ಹಾಕಲಿಕ್ಕೆ ಜಸ್ಟ್ ಫಾರ್ ಆರ್ನಮೆಂಟ್ ಪರ್ಪಸ್, ಅದು ನಮ್ಮ ಹೂಡಿಕೆ ಅಲ್ಲ. ಹಾಗಾಗಿ ಹೂಡಿಕೆಗೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಐದರ್ ಗೋಲ್ಡ್ ಚಾರ್ಜಸ್ ಇಲ್ಲದೆ ಇರುವಂತಹ ಗೋಲ್ಡ್ ಅಥವಾ ಗೋಲ್ಡ್ ಬಾಂಡ್ಸ್ ಇರಬಹುದು. ಈಗ ನೀವು ಬಿಸ್ಕೆಟ್ ತಕೊಂಡ್ರು ಒಂದು ತರದ್ದು ಹೂಡಿಕೆ, ಆದ್ರೆ ಅದನ್ನು ನೀವು ಸೇಫ್ ಆಗಿ ಇಟ್ಕೊಳ್ಬೇಕಲ್ಲ, ಅದು ಸ್ವಲ್ಪ ಖರ್ಚಾಗುತ್ತೆ. ನೀವು ಲಾಕರ್ ಅಲ್ಲಿ ಇಟ್ರೆ ಲಾಕರ್ ರೆಂಟ್ ಅಂತ ಕೊಡ್ಬೇಕು. ಇವಾಗಂತೂ ಚಿನ್ನದ ರೇಟಿಗೆ ಸೇಫ್ಟಿ ಹ್ಯಾಸ್ ಟು ಬಿ. ಕರೆಕ್ಟ್. ಸೊ ಹಾಗಾಗಿ ಸ್ವಲ್ಪ ಅಂದ್ರೆ ಗೋಲ್ಡ್ ಬಾಂಡ್ಸ್ ಅಂತದೆಲ್ಲ ತಕೊಂಡ್ರೆ ನಿಮ್ಗೆ ಸ್ವಲ್ಪ ಹೂಡಿಕೆ ಮಾಡಿದ ಹಾಗೆ. ಓಕೆ, ಇವಾಗ ಗೋಲ್ಡ್ ಬಾಂಡ್ಸ್ ಅಂದ್ರೆ ಫಸ್ಟ್ ಟೈಮ್ ಕೇಳ್ತಿರೋರು ಎಷ್ಟು ಜನ ಇದ್ದಾರೆ. ಗೋಲ್ಡ್ ಬಾಂಡ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಅಂದ್ರೆ ನೀವು ಇಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಅದು ಗೋಲ್ಡ್ ತಕೊಂಡ್ರೆ ನಿಮ್ಗೆ ಇಲೆಕ್ಟ್ರಾನಿಕ್ ಫಾರ್ಮ್, ಸೊ ಅದು ನಿಮ್ಮ ಹೆಸರಲ್ಲಿ ಒಂದಿಷ್ಟು ಚಿನ್ನ ತಗೊಂಡಿದ್ದೀರಿ ಅಂದ್ರೆ ಎಷ್ಟು ಹಣ ಕೊಟ್ಟಿದ್ರಿ ಅಷ್ಟು ಚಿನ್ನ ರೆಕಾರ್ಡ್ ಆಗಿರುತ್ತೆ. ಮತ್ತೆ ಅದಕ್ಕೆ ಈಗ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ಮತ್ತು ನೀವು ಒಂದು ವೇಳೆ ಬೇಗ ವಿತ್ಡ್ರಾ ಮಾಡೋದಾದರೆ ಅದಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಆದರೆ ನೀವು ಫುಲ್ ಟರ್ಮ್ ಇದು ವೆಯ್ಟ್ ಮಾಡಿದರೆ ನಿಮಗೆ ಅದರ ಇಂಟ್ರೆಸ್ಟ್, ಅದು ಅಮೌಂಟ್ ಎಲ್ಲ ಸಿಗುತ್ತೆ. ಮತ್ತು ಗೋಲ್ಡ್ ಫಾರ್ಮಲ್ಲಿ ಕೂಡ ತಗೊಳ್ಳುವ ಇದು ಆಪ್ಷನ್ ಉಂಟು. ಅಥವಾ ನಿಮಗೆ ಅದು ಮೆಚೂರ್ ಆಗುವಾಗ ಹಣ ಕೂಡ ಬರುತ್ತೆ. ಸೊ ಹಾಗಾಗಿ ನಿಮಗೆ ಅದರ ಸೆಕ್ಯೂರಿಟಿ ಬಗ್ಗೆ ನಿಮಗೆ ತಲೆಬಿಸಿ ಮಾಡಬೇಕಂತ ಇಲ್ಲ. ಮತ್ತು ಅದು ಇನ್ವೆಸ್ಟ್ ಮಾಡಿದಾಗ ನಿಮಗೆ ಅದೊಂದು 24 ಕ್ಯಾರೆಟ್ ಗೋಲ್ಡ್ ತಗೊಂಡಾಗೆ, ಅಂದರೆ ಅದರದ್ದು ವ್ಯಾಲ್ಯೂ. ಸೊ ಆ ಥರ ಅದು ಇನ್ವೆಸ್ಟ್ಮೆಂಟ್. ಅದು ನೀವು ಈಗ ETF ಅಂದರೆ ಗೋಲ್ಡ್ ETF ಎಲ್ಲ ತಗೊಳ್ಳೋದಾದರೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಅಗತ್ಯ ಇರುತ್ತೆ. ಬ್ಯಾಂಕಲ್ಲೆಲ್ಲ ಹೂಡಿಕೆ ಮಾಡೋದಾದರೆ ಇದು ಡಿಮ್ಯಾಟ್ ಅಕೌಂಟ್ ಅಗತ್ಯ ಇಲ್ಲ. ಇವಾಗ ಸಾಮಾನ್ಯವಾಗಿ ಏನೇ ಒಂದು ನಮ್ಮ ಕೈಯಲ್ಲಿಲ್ಲ, ನಾವು ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಅದು ನಮಗೆ ಕಾಣ್ತಿಲ್ಲ, ಫಿಸಿಕಲ್ ಕಾಪಿನ ಮಾತ್ರ ಇಲ್ಲ ಅಂತ ಹೇಳ್ಬೇಕಾದ್ರೆ ಭಯ ಜಾಸ್ತಿ. ಹೌದು. ಸೊ ಸ್ಟಾಕ್ಸ್ ಅಲ್ಲಿ ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೋ, ಪ್ರಾಫಿಟ್ ಅಂಡ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೋ, ಗೋಲ್ಡ್ ಬಾಂಡ್ ಅಲ್ಲೂ ಅದೇ ರೀತಿ ಇದೆಯಾ ಅಥವಾ 100%? ಹೌದು, ಯಾಕಂದ್ರೆ ಗೋಲ್ಡ್ ಪ್ರೈಸ್ ಈಗ ಅಂದ್ರೆ ಬೇರೆ ಬೇರೆ ಜಿಯೋಪೊಲಿಟಿಕಲ್ ಇಶ್ಯೂ ಇಂದ ಎಲ್ಲ ಸ್ವಲ್ಪ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ. ಆದರೆ ಯಾವಾಗಲೂ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು 1970 ಎಲ್ಲ ನೋಡಿದರೆ ತುಂಬ ವರ್ಷ ರಿಟರ್ನ್ಸ್ ಅಂತ ಇರಲಿಲ್ಲ ಗೋಲ್ಡಿಗೆ.
ಆದರೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ಕಡೆ